ಸಂಸತ್ತಿನಲ್ಲಿ ಆಪರೇಷನ್ ಸಿಂಧೂರ್ ಬಗೆಗೆ ಮಾತನಾಡಿದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ನಮ್ಮ ವಿಮಾನ ದಾಳಿ ಉಗ್ರರ ಎದೆ ನಡುಗಿಸಿ ಪಾಕಿಸ್ತಾನದ ನೆಲೆ ಉಡುಗಿಸಿತು ಎಂದು ಹೇಳಿದರು. ಹಾಗಾದರೆ ನಿಲ್ಲಿಸಿದ್ದೇಕೆ ಎಂದು ರಾಹುಲ್ ಗಾಂಧಿ ಪ್ರಶ್ನಿಸಿದರು. ನಮ್ಮ ದಾಳಿಯು ಪಾಕಿಸ್ತಾನದ ಉಸಿರು ನಿಲ್ಲಿಸುವಂತಿತ್ತು. ನಮ್ಮ ವಿಮಾನ ದಾಳಿ ಅತ್ಯದ್ಭುತವಾಗಿತ್ತು. ಅವರಿಗೆ ಸಾಧ್ಯವಾದ ಹಾನಿಯನ್ನೆಲ್ಲ ಮಾಡಿತ್ತು ಎಂದು ರಾಜನಾಥ್ ಸಿಂಗ್ ಹೇಳಿದರು. ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರು ಆಗ ಎದ್ದು ನಿಂತು ಹಾಗಾದರೆ ಯುದ್ಧ ನಿಲ್ಲಿಸಿದ್ದೇಕೆ ಎಂದು ಪ್ರಶ್ನಿಸಿದರು. 100ಕ್ಕೂ ಹೆಚ್ಚು ಉಗ್ರರು ಅವರ ದಳಪತಿ ತರಬೇತುದಾರರನ್ನು ಸಂಹಾರ ಮಾಡಲಾಯಿತು. ಅವರ ಉಗ್ರ ನೆಲೆಗಳನ್ನು ನಾಶಪಡಿಸಲಾಯಿತು ಎಂದು ರಾಜನಾಥ್ ಸಿಂಗ್ ಹೇಳಿದರು. ಪಾಕಿಸ್ತಾನ ಸೋಲು ಒಪ್ಪಿಕೊಂಡು ಗೋಗರೆಯತೊಡಗಿತು. ಈ ಸಂದರ್ಭದಲ್ಲಿ ರಾಜನಾಥ್ರನ್ನು ರಾಹುಲ್ ಗಾಂಧಿಯವರು ಹಾಗಾದರೆ ಯುದ್ಧ ನಿಲ್ಲಿಸಿದ್ದೇಕೆ ಎಂದು ಕೇಳಿದರು. ಆಪರೇಷನ್ ಸಿಂಧೂರ್ ಚರ್ಚೆ ನಡೆಯಿತಾದರೂ ಹೊಸ ವಿಷಯ ಯಾವುದು ಹೊರಬಂದಂತಿಲ್ಲ. अध्यक्ष महोदय, इस ऑपरेशन का मकसद टेररिस्ट कैंप्स और उनके सपोर्टर्स को टारगेट करना, उन्हें नेस्त नाबूद करना था और ये साफ संदेश देना था कि भारत आतंकवाद के विरुद्ध जीरो टॉलरेंस रखता है. भारत ने कार्रवाई इसलिए रोकी क्योंकि कॉन्फ्लिक्ट के पहले और उसके दौरान जो भी पॉलिटिकल और मिलिट्री ऑब्जेक्टिव्स तय किए गए थे उसे हम पूरी तरह से हासिल कर चुके थे. इसलिए यह कहना, यह मानना कि यह ऑपरेशन किसी दबाव में रोका गया था, यह बेबुनियाद है और सरासर गलत है. ब्यूरो रिपोर्ट V4 न्यूज दहली. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream.